ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 3ನೇ ಅಧ್ಯಾಯ 33ನೇ ಮತ್ತೆ 34ನೇ ಶ್ಲೋಕ. ಯತ್ರ ಇಮೇ ಸತ್ ಅಸದ್ರೂಪೇ ಪ್ರತಿಷಿದ್ಧೇ ಸ್ವಸಂವಿದಾ ಅವಿದ್ಯಾ ಆತ್ಮನಿ ಕೃತೆ ಇತಿ ತತ್ ಬ್ರಹ್ಮದರ್ಶನಂ. ಅನುವಾದ: ಯಾವಾಗ ವ್ಯಕ್ತಿಯು ಆತ್ಮ ಸಾಕ್ಷಾತ್ಕಾರದಿಂದ ತನ್ನ ಸ್ಥೂಲ ಮತ್ತು ಸೂಕ್ಷ್ಮ ಕಾಯಗಳಿಗೆ ತನ್ನ ಆತ್ಮಕ್ಕೂ ಯಾವ ಸಂಬಂಧವೂ ಇಲ್ಲ ಎಂಬುದನ್ನು ಅನುಭವವನ್ನು ಹೊಂದುತ್ತಾನೋ ಆಗ ಅವನು ತನ್ನನ್ನು ಮತ್ತು ಭಗವಂತನು ಕಾಣುತ್ತಾನೆ. ಭಾವಾರ್ಥ: ಬೈ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಯಾವಾಗ ವ್ಯಕ್ತಿಯು ಆತ್ಮ ಸಾಕ್ಷಾತ್ಕಾರದಿಂದ ಸ್ಥೂಲ ಮತ್ತು ಸೂಕ್ಷ್ಮ ಕಾಯಗಳಿಗೂ ತನ್ನ ಆತ್ಮಕ್ಕೂ ಯಾವ ಸಂಬಂಧವೂ ಇಲ್ಲ ಎಂಬ ಅನುಭವವನ್ನು ಹೊಂದುತ್ತಾನೋ ಆಗ ಅವನು ತನ್ನನ್ನು ಮತ್ತು ಭಗವಂತನು ಕಾಣುತ್ತಾನೆ. ಈಗೆಂತಂದ್ರೆ ನಾವು ದೇಹದ ಭಾವನೆಯಲ್ಲಿ ಇದ್ದೇವೆ. ನನ್ನ ಮಗ, ನನ್ನ ಮಗಳು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಕುಟುಂಬ, ನನ್ನ ಗ್ರಾಮ, ನನ್ನ ಆ ಜಿಲ್ಲೆ, ನನ್ನ ರಾಜ್ಯ, ನನ್ನ ದೇಶ. ಪ್ರಭುಪಾದ ಹೇಳ್ತಾರೆ, ನಾನು ಅನ್ನೋದು ಸೆಲ್ಫಿಶ್ನೆಸ್. ಫಸ್ಟ್ಗೆ ನಾನು, ಮತ್ತೆ ಉಳಿದದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಅಂದ್ರೆ ನನ್ನ ಮಗು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಜಿಲ್ಲೆ, ನನ್ನ ಗ್ರಾಮ, ಇದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಹಾಗಾಗಿ ಎಲ್ಲಿ ತನಕ ಈ ಭಾವನೆ ನಮ್ಗೆ ಉಂಟು, ದಯವಿಟ್ಟು ತಿಳ್ಕೊಳ್ಳಿ, ನಿಮಗೆ ಆತ್ಮ ಸಾಕ್ಷಾತ್ಕಾರ ಆಗುವುದಿಲ್ಲ. ಪ್ರಭುಪಾದ ಹೇಳಿದ್ದಾರೆ, ಅಂದ್ರೆ ಬರೆದು ಕೊಟ್ಟಿದ್ದಾರೆ ಪ್ರಭುಪಾದ. ಇಲ್ಲ, ಆತ್ಮ ಸಾಕ್ಷಾತ್ಕಾರ ಆಗಬೇಕಿದ್ರೆ ನಾನು ಎಂಬುವನಿಲ್ಲಿ ನಾದವಾಗಿರು, ಅಂದ್ರೆ ಇದೆಲ್ಲ ನಾನು 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 ಹೋಗ್ಬೇಕು. ನಮ್ಗೆ ಮನಸ್ಸುಂಟು ಆತ್ಮ ಸಾಕ್ಷಾತ್ಕಾರಕ್ಕೆ, ಆದ್ರೆ ನಮ್ಗೆ ನಾವು ಅದಕ್ಕೆ, ನಾನು ಹಾಗೆ ಹೇಳಿದಾಗೆ, ಒಬ್ಬ ಐ ಎ ಎಸ್ ಎಕ್ಸಾಮ್ ಬರೀಲಿಕ್ಕೆ ಎಷ್ಟು ಎಫರ್ಟ್ ಆಗ್ತದೆ? 1-2 ವರ್ಷ, ಟೋಟಲ್ 2 ವರ್ಷ ಯಾವುದೇ ಇಲ್ಲ, ಒಂದು ಫಂಕ್ಷನ್ ಯಾವುದೇ ಇಲ್ಲ, ಎಲ್ಲವನ್ನು. ಈಗ ನಮ್ಗೆ ಎಂತ ಅಂದ್ರೆ, ಕೆಲವೊಮ್ಮೆ ನಮ್ಗೆ ಭಾಗವತಂ ಕ್ಲಾಸ್ಗೆ ಬರ್ಲಿಕ್ಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಯಾಕೆ ಅಂದ್ರೆ ನಮ್ಗೆ ಹೊರಗೆ ಹೋಗ್ಬೇಕು. ಕೆಲವೊಮ್ಮೆ ಎಂತ ಅಂದ್ರೆ ನಮ್ಗೆ ನೆಂಟರು ಬರ್ತಾರೆ, ಕೆಲವೊಮ್ಮೆ ನಮ್ಗೆ ಫಂಕ್ಷನ್ ಇರ್ತದೆ, ಇನ್ನಿತ ತುಂಬಾ ಇರ್ತದೆ, ಅದು ಇದು ಇದು ಅದು. ನೀವು ಹೋಗಿ IAS ಎಕ್ಸಾಮ್ ಬರೆಯುವಂತ ಕೇಳಿ, 2 ವರ್ಷವ ಯಾವುದೇ ಫಂಕ್ಷನ್ ಇಲ್ಲ, ಕರೆಕ್ಟ್ ಆಗಿ ಟಿವಿ ಕೂಡ ನೋಡುದಿಲ್ಲ, ಯಾವುದನ್ನಿಲ್ಲ, ಮನೆ ಯಾವುದಿಲ್ಲ, 10-18 ಗಂಟೆ ಡೈಲಿ ಕಲಿಯುವಂಥದ್ದು, ಮತ್ತೆ ಆಗ್ತಾನೆ IAS. ಅಷ್ಟು ಎಫರ್ಟ್ ಆಗಿಯೂ ಮತ್ತೆ ಆಗ್ತಾನೆ. ಅದೇ ರೀತಿ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗಬೇಕು. ನಾವು ಅದಕ್ಕೆ ಎಫರ್ಟ್ ಆಗದಿದ್ರೆ ದಯವಿಟ್ಟು ತಿಳ್ಕೊಳ್ಳಿ, ನಿಮ್ಮ ಪ್ಲಾನ್ ಇದ್ರೆ ಆ ಪ್ಲಾನ್ ಅಲ್ಲಿ ಆಗುವುದಿಲ್ಲ. ನಾವು ಎಫರ್ಟ್ ಹಾಕ್ಬೇಕು. ಸ್ಥೂಲ ಅಂದ್ರೆ ದೇಹ, ಸೂಕ್ಷ್ಮ ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ. ಭೂಮಿ ಅಪೋನಲೋ ವಾಯುರ್ ಕಂ ಮನೋ ಬುದ್ಧಿ ಏವಚ ಅಹಂಕಾರ ಇತ್ಯಮೇ ಭಿನ್ನ ಪ್ರಕೃತಿ ಅಷ್ಟ. ಇದನ್ನು ನಾವು ಕೃಷ್ಣನಿಗೆ ನಾವು ಕನೆಕ್ಟ್ ಮಾಡಿದ್ದಲ್ಲಿ, ನೋಡಿ ಸುಲಭದ ಕೆಲಸ ಅಲ್ಲ. ಪ್ರಭುಪಾದ ಹೇಳ್ತಾರೆ, ಹಾಗೆ ಆಗುದ್ರೆ ಎಲ್ಲರೂ ಆತ್ಮ ಸಾಕ್ಷಾತ್ಕಾರ ಆಗ್ತೈತೆ ಎಲ್ಲರಿಗೂ. ಹಾಗೆ ಆಗುದಿಲ್ಲ. ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಸ್ಲೈಟೆಸ್ಟ್ ಆಫ್ ಮೆಟೀರಿಯಲ್ ಡಿಸೈರ್, ಸ್ಲೈಟೆಸ್ಟ್ ಇಲ್ಲ, ಆಗುದಿಲ್ಲ. ಸಣ್ಣ ನಮ್ಗೆ ಭೌತಿಕ ಇಚ್ಛೆ ಇದ್ರು ಕೂಡ ಅಲ್ಲಿ ನಮ್ಗೆ ಇಲ್ಲಿ ಬರ್ತದೆ. ಪ್ರಭುಪಾದ ಹೇಳ್ತಾರೆ, ಕರ್ಟೆನ್, ಮಹಾಮಾಯ ಕರ್ಟೆನ್. ಅಂದ್ರೆ ಈಗ ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಉಂಟು, ಒಂದು ಸ್ಕ್ರೀನ್ ಹಾಕ್ತಾರೆ, ಆ ಸ್ಕ್ರೀನ್ ಹಾಕಿದ ಮೇಲೆ ನಮ್ಗೆ ನೋಡ್ಲಿಕ್ಕೆ ಆಗುದು ದೇವರನ್ನು. ಅದೇ ರೀತಿ ಈ ಮಹಾಮಾಯೆ ಕರ್ಟನ್, ದೇವಿದು ಕರ್ಟನ್ ಬಿದ್ದಲ್ಲಿ ನಮ್ಗೆ ಕೃಷ್ಣ ನೋಡ್ಲಿಕ್ಕೆ ಆಗುದಿಲ್ಲ. ಆ ಕರ್ಟನ್ ನಾವು ತೆಗಿಬೇಕು. ಪ್ರಭುಪಾದ ಹೇಳ್ತಾರೆ, ಆ ಕರ್ಟನ್ ಅನ್ನು ತೆಗಿಲಿಕ್ಕೆ ನಮ್ಮ ಸಣ್ಣ ಈ ಭೌತಿಕ ಇಚ್ಛೆ ಇದ್ರು ಕೂಡ ಅದು ಮೇಲೆ ಹೋಗುದಿಲ್ಲ. ದೇವಿ ಮೇಲೆ ತೆಗೊಳ್ಳುದು, ಅದನ್ನು ಎತ್ತುವುದಿಲ್ಲ ಅವಳು. ಆ ಕರ್ಟನ್ ಹೋದ್ರೆ ಮತ್ತೆ ನಮ್ಗೆ ಕಾಣಬಹುದು. ತನ್ನ ಆತ್ಮಕ್ಕೂ ಯಾವ ಸಂಬಂಧವಿಲ್ಲ ಅಂತ ನೋಡಿ. ಈ
ಸ್ಥೂಲ ಮತ್ತೆ ಸೂಕ್ಷ್ಮ ಹೀಗೆಂತ ನಾವು ಎಲ್ಲವನ್ನು ಕನೆಕ್ಟ್ ಮಾಡ್ತೇವೆ. ಮನಸ್ಸು ಮತ್ತೆ ನಮ್ಮ ದೇಹಕ್ಕೆ ನಾವು ಕನೆಕ್ಟ್ ಮಾಡ್ತೇವೆ. ಮನಸ್ಸು ಬೇಡದೆಲ್ಲ ಹೇಳುವಂಥದ್ದು, ಅದು ಬೇಕು ಇದು ಬೇಕು, ಅಹಂಕಾರ ಕೂಡ ಬರುವಂಥದ್ದು, ಬುದ್ಧಿ ಕೂಡ ಬೇಡದೆ. ಇದು ಯಾಕೆಂದ್ರೆ ಯಾಕೆ ಈ ಆತ್ಮ ಬೇರೆ ಇದು ಬೇರೆ. ಸ್ಥೂಲ ಮತ್ತು ಸೂಕ್ಷ್ಮಗಳಿಗೂ ತನ್ನ ಆತ್ಮಗೂ ಯಾವ ಸಂಬಂಧ ಇಲ್ಲ ಎಂಬುದನ್ನು ಅನುಭವಕ್ಕೆ ಹೊಂದುತ್ತಾನೋ ಯಾವಾಗ ಆ ನೆಲೆಗೆ ಬರ್ತಾನೆ ಅವ ಟೋಟಲ್ ಆತ್ಮ ಬ್ರಹ್ಮಭೂತ ಸ್ಟೇಜಲ್ಲಿ ಇರ್ತಾನೆ. ಏನಿಲ್ಲ, ಈ ಮನಸ್ಸಲ್ಲಿ ಹೇಳ್ತಾ ಉಂಟು ಅದು ಬೇಕು, ನಾಳೆಗೆ ನೆಂಟರು ಬರ್ತಾರೆ, ಅಲ್ಲಿ ಹೊರಗೆ ಹೋಗ್ಬೇಕು, ಅದು ಇಂದ್ರಿಯ ಸುಖ ಮಾಡ್ಬೇಕು, ಮನಸ್ಸು ಹೇಳ್ತಾ ಇರ್ತದೆ, ಕೇಳುವುದಿಲ್ಲ ಮನಸ್ಸು. ಬುದ್ಧಿ ಕೂಡ ಅದನ್ನು ಮಾಡ್ಬೇಕು ಅಂತ ಹೇಳ್ತದೆ. ಆದ್ರೆ ಆತ್ಮ ಬ್ರಹ್ಮಭೂತ ಲೆವೆಲ್ಗೆ ಬಂದವನಿಗೆ ಅದವನಿಗೆ ಕ್ಯಾರೆ ಇಲ್ಲ. ಅವ್ರು ಟೋಟಲ್ ಕೃಷ್ಣನ ಸೇವೆಯಲ್ಲಿ ನಿರತನಾಗಿದ್ದಾನೆ. ಹಾಗಿದ್ದಲ್ಲಿ ಮಾತ್ರ ನಮ್ಗೆ ಆತ್ಮ ಸಾಕ್ಷಾತ್ ಆಗ್ತದೆ, ಇಲ್ಲದಿದ್ರೆ ಆಗುವುದಿಲ್ಲ. ಆಗ ಅವನು ತನ್ನನ್ನು ಮತ್ತು ಭಗವಂತನನ್ನು ಕಾಣುತ್ತಾನೆ. ಆತ್ಮ ಸಾಕ್ಷಾತ್ಕಾರ ನೆಲೆಯಲ್ಲಿ ನಮಗೆ ಕೃಷ್ಣನ ಕಾಣಬಹುದು. ಈಗ ಇಲ್ಲ. ಈಗ ನಾವು ಹೇಳ್ಬೋದು ಎಸ್ ನಾನು ಕೂಡ ಭಕ್ತ ಅಂತ. ಇಲ್ಲ ಸರ್. ಈಗ ಭಾವಾರ್ಥ ನೋಡುವ. ತುಂಬಾ ಡೀಪ್ ರಿಯಲೈಸೇಷನ್ ಕೊಟ್ಟಿದ್ದಾರೆ ಭಾವಾರ್ಥದಲ್ಲಿ. ಆತ್ಮ ಸಾಕ್ಷಾತ್ಕಾರ ಮತ್ತು ಐಹಿಕ ಮಾಯಿ ಇವುಗಳ ನಡುವೆ ಇರುವ ವ್ಯತ್ಯಾಸವೆಂದರೆ ಕೇವಲ ತಾತ್ಕಾಲಿಕವು ಭ್ರಾಮಕವು ಆದ ಭೌತಿಕ ಶಕ್ತಿಯ ಆರೋಪವು ಸ್ಥೂಲ ಮತ್ತು ಸೂಕ್ಷ್ಮ ಕಾಯಗಳಿಗೆ ಆತ್ಮಕ್ಕೆ ಮೇಲಿನ ಒಂದು ಆವರಣವನ್ನು ಸೃಷ್ಟಿಸಿದೆ ಎಂಬುದನ್ನು ಗ್ರಹಿಸು. ಅಂದ್ರೆ ಸೂಪರ್ಫಿಷಿಯಲಿ ಕವರಿಂಗ್ ಆಫ್ ದಿ ಸೆಲ್ಫ್. ಎಂತಂದ್ರೆ ನಮಗೆ ಆತ್ಮ ಸಾಕ್ಷಾತ್ಕಾರ ಬೇಕು, ಆದ್ರೆ ಈಗ ನಾವು ಒಂದು ನಾಟಿಕೆ ಇದರಲ್ಲಿ ಇದ್ದೇವೆ. ಸೂಪರ್ಫಿಷಿಯಲ್ ಕವರಿಂಗ್ ಅಲ್ಲ, ನಿಜವಾದ ಕವರಿಂಗ್ ಬೇಕು. ಒಂದು ಆವರಣವನ್ನು ಸೃಷ್ಟಿಸಿದೆ. ಆ ರೀತಿ ಆಗುವುದಿಲ್ಲ ದಯವಿಟ್ಟು. ಆತ್ಮಕ್ಕೆ ಅಂದ್ರೆ ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ್ ಆ ನೆಲೆಗೆ ಬಂದ ಕೂಡಲೇ ಎಸ್ ಆ ಆವರಣ ಹೋಗ್ತದೆ. ಅಜ್ಞಾನದಿಂದ ಇಂಥ ಆವರಣ ಉಂಟಾಗುತ್ತದೆ. ಯಾಕೆ? ಇದು ನಾನು, ನನ್ನವರು, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಗಂಡ. ಪ್ರಭುಪಾದೊಮ್ಮೆ ಹೇಳ್ತಾರೆ, ಒಬ್ಬ ಪ್ರಭುಪಾದ ಬಾಂಬೆಯಲ್ಲಿ ಪಂಡಲ್ ಪ್ರೋಗ್ರಾಮ್ ಮಾಡ್ತಾರೆ 70s ಅಲ್ಲಿ. ಪಂಡಲ್ ಪ್ರೋಗ್ರಾಮ್ ಮಾಡುವಾಗ ನಿಮ್ಗೆಲ್ಲರಿಗೂ ಗೊತ್ತುಂಟು, ಯಾಕೆಂದ್ರೆ ಭಾರತೀಯರು ಪಾಶ್ಚಾತ್ಯ ದೇಶದವರು ಕೃಷ್ಣ ಬಳಿ ತಗೊಳ್ಬಾರ್ದು. ನನಗೆ ತುಂಬಾ ಮಂದಿ ಹೇಳಿದ್ದಾರೆ, ನಿಮ್ದು ಎಂತ ಇದು ನಿಮ್ದು, ಅವ್ರು ಕ್ರಿಶ್ಚಿಯನ್, ಅವ್ರು ಯಾಕೆ ತಗೊಂಡದ್ದು? ಇವ ಬೇಡದು ಮಾಡ್ತಾ ಇದ್ದಾನೆ. ಇವನಿಗೆ ಅಂದ್ರೆ ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್, ಇದೆಲ್ಲ ದೇಹದ ಭಾವನೆ. ಅವನಿಗೆ ಎಂತಂದ ಗೊತ್ತಿಲ್ಲ. ಆದ್ರೆ ಅವನು ನಿಮ್ಮ ಪಾಶ್ಚಾತ್ಯ ದೇಶದವರು ಅವರು ಕೃಷ್ಣ ಭಜನೆ ಯಾಕೆ ತಗೊಂಡ್ರು, ಅವರು ಕ್ರಿಶ್ಚಿಯನ್ಸ್, ಅವ್ರು ತಗೊಳ್ಬಾರ್ದು. ಪ್ರಭುಪಾದ ಹೇಳ್ತಾರೆ, ಇದೆಲ್ಲ ಕ್ರಿಪಲ್ ಮೈಂಡೆಡ್, ಅಂದ್ರೆ ಕೀಳು ಥಿಂಕಿಂಗ್ ಅವ್ರದ್ದು. ಆತ್ಮನಲ್ಲಿ ಯಾವುದಿಲ್ಲ, ನಾನು ಪಾಶ್ಚಾತ್ಯ ದೇಶ, ನಾನು ಆತ್ಮ ಯಾವುದನ್ನು ನೋಡುದಿಲ್ಲ. ಹಾಗಾಗಿ ಭಾರತೀಯರು ಇದು ಮೆಂಟಾಲಿಟಿ ಉಂಟು ಜಾಸ್ತಿ ಅವರಿಗೆ. ಪಂಡಲ್ ಪ್ರೋಗ್ರಾಮ್ ಮಾಡಿದ್ದಾರೆ, 5,000 ಭಕ್ತರು ಪಾಶ್ಚಾತ್ಯ ದೇಶದಿಂದ ಬಂದಿದ್ದಾರೆ. ಒಬ್ಬ ಹೇಳುವಂತದ್ದು, ಸ್ವಾಮೀಜಿ ಭಾರತದಲ್ಲಿ 1000 ದೇವಸ್ಥಾನ ಉಂಟು, ನಿಮ್ಗೆ ಅದನ್ನು ರಿನೋವೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ನಿಮ್ಮದೇ ದೇವಸ್ಥಾನ ಕಟ್ತಾ ಇದ್ದೀರಿ, ಎಂತ ಇದು ನೀವು ಮಾಡ್ತಾ ಇದ್ದೀರಿ, ಈ ರೀತಿ ಹೇಳುದು. ಪ್ರಭುಪಾದ್ ನೋಡಿದ್ರು ಅವನಿಗೆ. ಯಾಕಂದ್ರೆ ಶುದ್ಧ ಭಕ್ತರಿಗೆ ಇದೆಲ್ಲ ಅಂದ್ರೆ ಕ್ಯಾರ್ ಇಲ್ಲ, ಅಂದ್ರೆ ಅವ್ರಿಗೆ ಸಿಟ್ಟು ಕೂಡ ಬರುವುದಿಲ್ಲ. ಯಾಕಂದ್ರೆ ಆತ್ಮ ನೆಲೆಯಲ್ಲಿದ್ದಾರೆ ಟೋಟಲ್. ಅವರು ಶುದ್ಧ ಭಕ್ತರು. ಅವನ ಹತ್ತಿರ ಅವನ ಹೆಂಡತಿ ಮತ್ತೆ ಮಕ್ಕಳಿದ್ರು. ಅವ್ರು ಹೇಳ್ತಾರೆ, ಅದು ಯಾರು ನಿನ್ನ ಸೈಡಲ್ಲಿ ಇರುವುದು ಯಾರು? ಅದು ಹೆಂಗಸು. ಅದು ನನ್ನ ಹೆಂಡತಿ. ಅದು ಮತ್ತೆ 2 ಮಕ್ಕಳು ಯಾರು? ಅದು ನನ್ನ ಮಕ್ಕಳು. ಪ್ರೋಪಾದಲ್ಲಿ ಪಂಡಲ್ ಪ್ರೋಗ್ರಾಮ್ ಅಲ್ಲಿ 20-25 ಭಿಕ್ಷುಕರಿದ್ರು, ಮತ್ತೆ ಅವರ ತಾಯಿಯಂದಿರೆಲ್ಲ ಇದ್ರು. ಪ್ರೋಪಾದ ಹೇಳ್ತಾರೆ, ಇದರಲ್ಲಿ ಒಂದು ಹೆಂಗಸನ್ನು ನೀನು ಯಾಕೆ ನಿನ್ನ ಹೆಂಡತಿ ಅಂತ ಭಾವನೆ ಮಾಡುವುದಿಲ್ಲ? ಅಲ್ಲ, ನಾನು ಮದುವೆ ಆದದ್ದು ಇದು ಮಾತ್ರ ನನ್ನ ಹೆಂಡತಿ. ಬೇಡ, ಆ ಮಕ್ಕಳನ್ನು ಬಿಡು, ಇಲ್ಲಿ 25 ಮಕ್ಕಳಿದ್ದಾರೆ, ಅವರನ್ನು ತಗೊಳ್ಳು. ಯಾಕೆ ನಿನ್ನ ಮಕ್ಕಳಾಗಬಾರ್ದು? ಅವರು ಅಲ್ಲ, ಅವರು ಭಿಕ್ಷುಕರು, ಅವರು ನನ್ನ ಮಕ್ಕಳಲ್ಲ, ನನ್ನ ಮಕ್ಕಳು ಮಾತ್ರ ನನ್ನ ಮಕ್ಕಳು. ನಿನಗೆ ಈ ಭಾವನೆ ಉಂಟು, ನಿನ್ನ ಮಕ್ಕಳು, ನಿನ್ನ ಹೆಂಡತಿ. ಅದೇ ರೀತಿ ನಮ್ಗೆ ಕೂಡ ನಮ್ದೇ ಸ್ಟೈಲಲ್ಲಿ ನಮ್ಗೆ ಕೃಷ್ಣನ ಪೂಜೆ ಮಾಡ್ಬೇಕು. ಅದಕ್ಕೆ ನಾವು ಈ ದೇವಸ್ಥಾನ ಕಟ್ಟುವಂತ. ನಿನ್ನ ಪ್ರಕಾರ ನಾವು ಪೂಜೆ ಮಾಡುದಲ್ಲ, ಅಂದ್ರೆ ನಮ್ಮ ಪ್ರಕಾರ. ಅದಕ್ಕೆ ನಾವು ಈ ದೇವಸ್ಥಾನ ಕಟ್ಟು, ಮತ್ತೆ ಸುಮ್ಮನೆ ಅದು. ಅದೇ ರೀತಿ ಇಂಥ ತುಂಬಾ ಮಂದಿ ಇದ್ದಾರೆ. ಎಂತಂದ್ರೆ ವಿಷಯ ಎಂತಂದ್ರೆ ಅಜ್ಞಾನ.
ಟೋಟಲ್ ದೇಹದ ಭಾವನೆಯಲ್ಲಿ ಇದ್ದಾರೆ. 99% ಜನರು ಭಾರತದಲ್ಲಿ ದೇಹದ ಭಾವನೆಯಲ್ಲಿ. ಅವ ಪಾಶ್ಚಾತ್ಯ ದೇಶ, ಅವ ಅಮೆರಿಕನ್, ಅವ ಪಾಕಿಸ್ತಾನಿ, ಇವ ಚೈನಾ, ಇದೆಲ್ಲ ದೇಹದ ಭಾವನೆ. ಪ್ರಭುಪಾದ ಹೇಳ್ತಾರೆ ಆತ್ಮದಲ್ಲಿ ವಸುದೇವ ಕುಟುಂಬಕಂ. ಎಲ್ಲರೂ ಆ ಚೈನಾದಲ್ಲಿ ಇದ್ದ ಹಸು ಅದು ಕೂಡ ಕೃಷ್ಣನ ಮಗುವೆ, ಚೈನಾದಲ್ಲಿ ಇದ್ದ ನಾಯಿ ಕೂಡ ಕೃಷ್ಣನ ಮಗುವೆ. ಭಾರತದಲ್ಲಿ ನಾಯಿ ಮತ್ತೆ ಇದಕ್ಕೆ ವ್ಯತ್ಯಾಸ ಉಂಟಾ? ಇಲ್ಲ. ಪ್ರಭುಪಾದ ಹೇಳ್ತಾರೆ ಇಂಡಿಯಾ ಪಾಕಿಸ್ತಾನ್ ಈ 1948 ಅಲ್ಲಿ ವಿಭಜನೆ ಆಯ್ತು. ವಿಭಜನೆ ಆಗುವಾಗ ತುಂಬಾ ಮಂದಿ ಅಲ್ಲಿ ಸತ್ತಿದ್ರು. ಪಾಕಿಸ್ತಾನವರು ಕೂಡ ಸತ್ತಿದ್ರು, ಭಾರತದವರು ಕೂಡ ಸತ್ತಿದ್ರು. ಸತ್ತ ಮೇಲೆ ಆ ಮುನ್ಸಿಪಲ್ ಕಾರ್ಪೊರೇಷನ್ ಗಾಡಿ ಬಂತು. ಗಾಡಿ ಅಲ್ಲಿ ಬಂದು ಆ ರಕ್ತ ಎಲ್ಲ ಇತ್ತು. ರಕ್ತದಲ್ಲಿ ಯಾವುದೇ ಭೇದ ಇರಲಿಲ್ಲ. ನಾವು ಭೇದ ಮಾಡುವಂಥದ್ದು ಇದು ಖಾಲಿ ನಮ್ಮ ದೇಹದ ಭಾವನೆ. ಅವ ಪಾಕಿಸ್ತಾನಿ, ಇವ ಭಾರತೀಯ. ಪ್ರಭುಪಾದ ಹೇಳ್ತಾರೆ ಅಲ್ಲಿ ಎಲ್ಲರೂ ರಕ್ತದ ಓಕ್ಲಿಯಲ್ಲಿ ರಕ್ತದಲ್ಲಿ ಅವ ಪಾಕಿಸ್ತಾನಿ, ಭಾರತೀಯ ಯಾರಿಗೆ ಮುನ್ಸಿಪಲ್ ಕಾರ್ಪೊರೇಷನ್ ಅವರಿಗೆ ಗೊತ್ತಾಗ್ಲಿಲ್ಲ. ಎಲ್ಲರನ್ನು ಗಾಡಿಯಲ್ಲಿ ಹಾಕಿದ್ರು ಕೊಂಡೋದ್ರು. ಇದು ನಾವು ಬರ್ಬೇಕು, ಈ ನೆಲೆಗೆ ಬರ್ಬೇಕು. ನಾವು ಖಾಲಿ ದೇಹ ನಾನು ಭಾರತೀಯ, ನಾನು ಪಾಕಿಸ್ತಾನಿ, ನಾನು ಅಮೆರಿಕ, ನಾನು ಚೈನಾ, ನಾನು ಅದು, ನಾನು ಇದು, ನಾನು ಅವನ ಮಗ, ನಾನು ಇವಳ ಮಗ, ನನ್ನ ಮಗಳವಳು, ಇದೆಲ್ಲ ನಾವು ದೇಹದ ಭಾವನೆ. ನಾವು ದೇಹದ ಭಾವನೆ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗಬೇಕಿದ್ರೆ ನಾವು ದೇಹದ ಭಾವನೆ ಹೊರಗೆ ಬರ್ಬೇಕು. ನಾವು ದೇಹದ ಭಾವನೆ ಇದು ನನಗೆ ಆತ್ಮ ಸಾಕ್ಷಾತ್ಕಾರ, ಅದು ದಯವಿಟ್ಟು ನಿಮ್ಮ ಪ್ಲಾನ್ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ, ಅದು ಪ್ಲಾನ್ ಆಗುದಿಲ್ಲ. ನಾವು ಆತ್ಮನೆಲೆಗೆ ಬರಬೇಕು. ಆತ್ಮನಲ್ಲಿ ಹೇಗೆ ಬರುವಂತದ್ದು? ನಾವು ಸಾಧನ, ಸಂಘ, ಸೇವಾ ಇದನ್ನು ಮಾಡ್ಬೇಕು. ಇದು ಮಾಡದೆ ನಮ್ಗೆ ಬರ್ಲಿಕ್ಕೆ ಆಗುವುದಿಲ್ಲ. ಇಂತಹ ಆವರಣಗಳು ದೇವದ ಪುರುಷನ್ನು ಅಜ್ಞಾನದಿಂದ ಆವರಣ ಉಂಟಾಗ್ತದೆ. ನಾವೆಲ್ಲ ಅಜ್ಞಾನದಲ್ಲಿದ್ದೇವೆ. ಇಂತಹ ಆವರಣ ದೇವದ ಪುರುಷನನ್ನು ಆವರಿಸಲಾರೋ. ಈಗ ಹೆಚ್ಚಿನವರು ಹೇಳುದು ದೇವರಲ್ಲಿ ಇಲ್ಲ ಸರ್, ಈ ನಿಮ್ದು ಯಾವ್ದು ಆವರಣ ಉಂಟು ಅದು ದೇವರಲ್ಲಿ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಜನರು ಎಂತರು ಕೃಷ್ಣ ಕೂಡ ಇದಕ್ಕೆ ಬಂದಿದ್ದಾನೆ, ದಯವಿಟ್ಟು ಅದು ತಪ್ಪು. ಇದೊಂದು ಸಂದೇಹಿತವಾಗಿ ಅರ್ಥ ಮಾಡಿಕೊಳ್ಳುವುದೇ ಮೋಕ್ಷ ಅಥವಾ ಪರಲೋಕ ಕಾಣುವುದು. ಯಾವಾಗ ಇದನ್ನ ನಾವು ಅರ್ಥ ಮಾಡ್ತೇವೆ, ಯಾವ್ದು ಅರ್ಥ? ನಾವು ಬ್ರಹ್ಮಭೂತ ಲೆವೆಲ್ ಬಂದು ಕೃಷ್ಣನ್ಗೆ ಯಾವುದೇ ಈ ಭೌತಿಕ ಇದಕ್ಕೆ ಅವನಿಗೆ ಟಚ್ಚೇ ಆಗುದಿಲ್ಲ. ಇದೇ ನಿಜವಾದ ಅಂತ ಹೇಳುದು ಮೋಕ್ಷ. ಈಗೆಲ್ಲರಿಗೂ ದೇವರಲ್ಲಿ ಒಂದಾಗಬೇಕು. ಮೋಕ್ಷ, ನನಗೆ ಮೋಕ್ಷ ಸಿಗಬೇಕು. ಮೋಕ್ಷ ಅನ್ನೋದು ಇದು ನೋಡಿ, ಪ್ರಭುಪಾದ ಹೇಗೆ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ದೈವಿಕವಾದ ಅಥವಾ ದಿವ್ಯವಾದ ಜೀವನ ಸ್ವೀಕರಿಸೋದ್ರಿಂದ ಮಾತ್ರ ಪರಿಪೂರ್ಣ ಆತ್ಮ ಸಾಕ್ಷಾತ್ಕಾರ ಸಾಧ್ಯ. ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ಇದು ಸಾಧ್ಯ, ಆತ್ಮ ಸಾಕ್ಷಾತ್ಕಾರ. ಟೋಟಲಿ ಯಾವುದೇ ನಮ್ದು ಮೆಟೀರಿಯಲ್ ಇಚ್ಛೆ ಇರಬಾರ್ದು, ಭೌತಿಕ ಇಚ್ಛೆ. ಸ್ಥೂಲಕಾಯದ ಅಥವಾ ಸೂಕ್ಷ್ಮಕಾಯದ ಅಗತ್ಯಗಳ ಬಗ್ಗೆ ಔದಾಸೀನ್ಯವನ್ನು ಸಾಧಿಸಿ ಆತ್ಮ ಚಟುಗಳ ಬಗ್ಗೆ ಗಂಭೀರವಾಗುವುದೇ ಆತ್ಮ ಸಾಕ್ಷಾತ್ಕಾರ. ಸ್ಥೂಲಕಾಯ ಮತ್ತು ಇದನ್ನು ನಾವು ಬದಿಗಿಡಬೇಕು. ಆತ್ಮಕ್ಕೆ ಯಾವುದು ಬೇಕು, ಫುಡ್, ಅದನ್ನು ನಾವು ತಗೊಳ್ಳುವುದೇ ಆತ್ಮ ಸಾಕ್ಷಾತ್. ಇಂತಹ ಚಟುವಟಿಕೆಗಳಿಗೆ ಪ್ರಚೋದನೆಯು ಆತ್ಮದಿಂದಲೇ ದೊರೆಯುತ್ತದೆ. ಅಂದ್ರೆ ನಮ್ಗೆ ಇಂಡಿಕೇಶನ್ ಬರ್ತಾ ಬರ್ತದೆ. ಕೃಷ್ಣ ನಮ್ಗೆ ಅಲ್ಲಿ ಎಸ್ ಹೀಗೆ ಮಾಡು, ಹೀಗೆ ಮಾಡು. ಈಗ ಇನಿಷಿಯಲ್ ಬರುವುದಿಲ್ಲ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬರುವುದಿಲ್ಲ. ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದ ಕೂಡಲೇ ನಮ್ಗೆ ಎಸ್ ಹೀಗೆ ಮಾಡು, ಹೀಗೆ ಮಾಡು. ನಮ್ಗೆ ಎಂತ ಆಗ್ತದೆ ಈಗ, ನಮ್ಗೆ ಇಂಡಿಕೇಶನ್ ಹೀಗೆ ಅಂತ ಬರುವಂತದ್ದು. ಎಸ್ ಇವತ್ತು ನನ್ನ ನೆಂಟರು ಬಂದಿದ್ದಾರೆ, ಇವತ್ತು ಕ್ಲಾಸಿಗೆ ಬರೋದು ಬೇಡ. ನಮ್ಗೆ ಇದು ಇಂಡಿಕೇಶನ್ ಬರ್ತದೆ. ಯಾಕೆಂದ್ರೆ ನಾವು ಆತ್ಮನೆಲೆಗೆ ಬರಲಿಲ್ಲ. ನಮ್ಮ ಮತ್ತೆ ಇಂಡಿಕೇಶನ್ ಬರ್ತದೆ, ಇವತ್ತು ನಾನು 10 ದಿವಸವರೆಗೆ ಹೋಗುವ, ಈ ಕ್ಲಾಸ್ ಬೇಡ. ಯಾಕೆಂದ್ರೆ ನಾವು ಆತ್ಮನೆಲೆಗೆ ಬರಲಿಲ್ಲ. ನಮ್ಗೆ ಕೂಡ ಇಂಡಿಕೇಶನ್ ಬರ್ತದೆ, ಆದ್ರೆ ಪರಮಾತ್ಮನಿಂದ ಬರುವುದಲ್ಲ. ಅದು ನಮ್ಮ ಮನಸ್ಸು. ಈಗ ನಾವು ಮನಸ್ಸಿನ ಗುಲಾಮರಾಗಿದೆ. ನಮ್ಗೆ ಮನಸ್ಸು ಈ ರೀತಿ, ಯಾಕೆಂದ್ರೆ ನಾವು ಸ್ಥೂಲ ಮತ್ತೆ ಸೂಕ್ಷ್ಮ ಕಾಯದಲ್ಲಿ ಇದ್ದೇವೆ. ನಮ್ಮ ಮನಸ್ಸು ನಮ್ಮನ್ನು ಹರಾಸ್ ಮಾಡ್ತಾ ಉಂಟು. ಅದು ಆತ್ಮ ಸಾಕ್ಷಾತ್ಕಾರದ ಅವನಿಗೆ ಕೃಷ್ಣ ಮತ್ತೆ ಹೇಳ್ತಾ ಬರುವಂತ ಅವ ಮಾಡುದಲ್ಲ. ಅದು ಈಗ ನಾವು ನಮ್ಮ ಮನಸ್ಸಿನ ಗುಲಾಮರಾಗಿದೆ. ಇಂತಹ ಚಟುವಟಿಕೆಗಳಿಗೆ ಪ್ರಚೋದನೆ ಆತ್ಮದಲ್ಲಿ ದೊರೆಯುತ್ತದೆ. ಆದರೆ ಆ ಚಟುವಟಿಕೆಗಳು ಆತ್ಮ ನೆಲೆಯ ತಿಳುವಳಿಕೆ ಇಲ್ಲದಿರುವುದರಿಂದ ಭ್ರಮೆಗಾಗಿ ಪರಿಣಮಿದೆ. ಯಾಕಂದ್ರೆ ನಮ್ಗೆ ಆತ್ಮ ನೆಲೆಯ ವಿಷಯ ಗೊತ್ತಿಲ್ಲ, ಹಾಗಾಗಿ ನಾವು ಭ್ರಮೆಯಲ್ಲಿದ್ದೇವೆ. ನಮ್ಮ ಮನಸ್ಸು ಹೇಳಿದ ಕೇಳ್ತಾ ಇದ್ದೇವೆ. ಅಜ್ಞಾನದಿಂದಾಗಿ ಸ್ಥೂಲಕಾಯ ಮತ್ತು ಸೂಕ್ಷ್ಮಕಾಯಗಳ ದೃಷ್ಟಿಯಿಂದಲೇ ಸ್ವಂತದ ಲಾಭವನ್ನು ಲೆಕ್ಕ ಹಾಕಲಾಗುವುದು. ಎಲ್ಲವೂ ಅಜ್ಞಾನ. ಸ್ಥೂಲ ಮತ್ತು ಸೂಕ್ಷ್ಮ ನಾವು ಲೆಕ್ಕ ಹಾಕ್ತೇವೆ. ಯಾಕೆ? ನಮ್ಗೆ ಅಜ್ಞಾನದಲ್ಲಿ ನಾವು ಇದ್ದೇವೆ. ಸ್ವಂತ ಲಾಭ ನಾವು ಆಕ್ಚುಲಿ ಪ್ರಭುಪಾದ ಹೇಳ್ತಾರೆ, ನಮ್ದು ಸ್ವಂತಕ್ಕೆ ಏನು ಇಲ್ಲ, ಎಲ್ಲವೂ ಕೃಷ್ಣಂದೇ. ಹಾಗಾಗಿ ಯಾವಾಗ ನಾವು ಕೃಷ್ಣನಿಗೆ ಸಮರ್ಪಿಸ್ತೇವೆ ಆಗ ಅದು ನಿಜವಾದ ಇದು. ಈಗ ಎಂತಂದ್ರೆ ನಾವೆಲ್ಲ ನಮ್ದು ಪ್ರಭುಪಾದ ಎಲ್ಲರೂ ಪ್ರಭುಪಾದ ಹೇಳುವಂತದ್ದು
ಆಲ್ ಆರ್ ರೋಗ್ಸ್, ಥೀವ್ಸ್, ರಾಸ್ಕಲ್ಸ್ ಅಂತ ಪ್ರಭುಪಾದ ಹೇಳ್ತಾರೆ. ಯಾಕೆಂದ್ರೆ ಅವರ ಸ್ವಂತಿಗೆ ಕೃಷ್ಣ ಇಲ್ಲ ಅಲ್ಲಿ. ನಮ್ದು ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ಹೇಳುವಂಥದ್ದು, ನಾವು ಹಾಗೆ ಮಾಡ್ತಾ ಹೋಗುವಂಥದ್ದು. ಕೃಷ್ಣ ಅಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಪ್ರಭು ಹೇಳ್ತಾರೆ ಎಲ್ಲರೂ ರೋಗ್ಸ್, ಥೀವ್ಸ್, ರಾಸ್ಕಲ್ಸ್ ಪ್ರಭುಪಾದ ಹೇಳ್ತಾರೆ. ಆಲ್ ಆರ್ ಪ್ಲಂಡರರ್ಸ್ ಪ್ರಭುಪಾದ ಹೇಳ್ತಾರೆ. ದೊಡ್ಡ ದೊಡ್ಡ ವರ್ಡ್ಸ್ ಯೂಸ್ ಮಾಡ್ತಾರೆ. ಅಂದ್ರೆ ಕೃಷ್ಣನ ಆಸ್ತಿ ಅಂತ ಇದ್ದು ಎಲ್ಲ ಕೃಷ್ಣ ಅಂತ ಇದ್ದು ನಾವು ಮತ್ತೆ ನಾವು ಅಂತ ಹೇಳುವಂಥದ್ದು. ಹಾಗಾಗಿ ಇದು ನಮ್ಮ ನೆಲೆ. ಯಾಕಂದ್ರೆ ನಮಗೆ ಜ್ಞಾನ ಇಲ್ಲ. ಹೀಗಾಗಿ ಜನ್ಮ ಜನ್ಮದಲ್ಲಿಯೂ ಕ್ರಿಯಾಶೀಲತೆಯ ಎಲ್ಲ ಚಟುವಟಿಕೆಗಳು ಹಾಳಾಗ್ತದೆ. ಲೈಫ್ ಆಫ್ಟರ್ ಲೈಫ್ ನಾವು ಇದೇ ಹಿಂದೆ ಸುಖದಲ್ಲಿ ತೊಡಗಿದ್ದೇವೆ. ಅಕಸ್ಮಾತ್ ಒಬ್ಬನು ಸರಿಯಾದ ಸಂಸ್ಕೃತಿಯ ಕಾರಣವಾಗಿ ತನ್ನ ಆತ್ಮವನ್ನು ಸಂಧಿಸಿದನೆಂದರೆ ಆತ್ಮದ ಚಟುವಟಿಕೆಗಳ ಪ್ರಾರಂಭವಾಗ್ತದೆ. ನಾವು ಆತ್ಮಕ್ಕೆ ಬೇಕಾದ ಆ ಫುಡ್ ಅನ್ನು ಹುಡುಕ್ತಾ ಹೋದ್ರೆ ಆಗ ನಮ್ದು ಚಟುವಟಿಕೆ ಸ್ಟಾರ್ಟ್ ಆಗ್ತದೆ, ಆತ್ಮ ಚಟುವಟಿಕೆ ಸ್ಟಾರ್ಟ್ ಆಗ್ತದೆ. ಆದುದರಿಂದ ಆತ್ಮ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ ವ್ಯಕ್ತಿಯನ್ನು ಬದ್ಧ ಅಸ್ತಿತ್ವದ ಸಂದರ್ಭದಲ್ಲಿಯೂ ಕೂಡ ಜೀವನ್ಮುಕ್ತ ಎಂದು ಕರೆಯಲಾಗುವುದು. ಈಗ ಯಾರು ಈ ಬದ್ಧ, ಕೃಷ್ಣ ಹೇಳಿದನು ಭಗವದ್ಗೀತೆಯಲ್ಲಿ, ಇದು ಬದ್ಧ ಲೋಕ, ನಾವು ಬದ್ಧ ಜೀವಿಗಳು. ಹಾಗಾಗಿ ನಾವು ಕೃಷ್ಣನ ಸೇವೆಯಲ್ಲಿ ಯಾವಾಗ ನಿರತರಾಗ್ತೇವೆ, ಈ ಬದ್ಧ ಲೋಕದಲ್ಲಿ, ಈ ಬದ್ಧನ ಜೀವನದಲ್ಲಿ ನಾವು ಜೀವನ್ಮುಕ್ತರಾಗ್ತೇವೆ. ಇದನ್ನು ನಾವು ತಿಳಿಬೇಕು. ಹಾಗಾಗಿ ನಮ್ಗೆ ಬದ್ಧರಾಗಿರ್ಬೇಕಾ ಸಿದ್ಧರಾಗಿ, ಇದು ನಮ್ಗೆ ಬಿಟ್ಟದ್ದು. ನಮ್ಗೆ ಸಿದ್ಧರಾಗ್ಬೇಕಿದ್ರೆ ನಾವು ಕೃಷ್ಣ ಪ್ರಜ್ಞೆಯನ್ನು ಸೀರಿಯಸ್ ಆಗಿ ತಗೊಳ್ಬೇಕು. ಕೃತಕ ವಿಧಾನಗಳಿಂದ ಆತ್ಮ ಸಾಕ್ಷಾತ್ಕಾರದ ಪರಿಪಕ್ವ ಘಟ್ಟವನ್ನು ಸಾಧಿಸಲಾಗುವುದಿಲ್ಲ. ಪ್ರಭುಪಾದ ಹೇಳ್ತಾರೆ 1+1 = 2. ಇಟ್ ಕ್ಯಾನಾಟ್ ಬಿ 3. ಯಾವಾಗಲೂ ನಮ್ಮ ಈಗ ನಾವು ಎಣಿಸ್ತೇವೆ, ಎಸ್ ನನ್ನ ಪ್ರಕಾರ ಹೀಗೆ ಮಾಡಿ ಮತ್ತೆ ನಾನು, ಇಲ್ಲ ಸರ್. ಭಕ್ತ್ಯಾ ಮಾಂ ಅಭಿಜಾನಾತಿ, ಭಕ್ತಿ ಸೇವೆಯಿಂದ ಮಾತ್ರ ಸಾಧನೆ. ಭಕ್ತಿ ಸೇವೆಯಲ್ಲಿ ಸಾಧನೆ, ಭಕ್ತರ ಸಂಘ, ಸೇವೆ, ಈ ಮೂರು ಕೂಡ ಚೈತನ್ಯ ಮಹಾಪ್ರಭು ಹೇಳುದು ತ್ರಿನೋಕೆ ಏಕಿ ವಾಕ್ಯ. ಅಂದ್ರೆ ಮೂರು ಕೂಡ ಸೇಮ್ ಲೈನ್ ಅಲ್ಲಿ ಹೋಗ್ಬೇಕು. ಸಾಧನೆ ಮಾಡ್ತಾ ಇದ್ದೇನೆ, ಸಂಘ ಇಲ್ಲ, ಸೇವೆ ಇಲ್ಲ, ನಮ್ಮ ಹೂವ ಪ್ರಕಾರ ನನ್ನ ಹೂವಾಪು ನಾನೀಗ ಸಾಧನೆ ಮಾಡ್ತಾ ಇದ್ದೇನೆ ನನಗೆ ಸಾಕ್ಷಾತ್ಕಾರ ಸಿಗ್ತದೆ, ಇಲ್ಲ. ನಮ್ಮ ಹೂವಾಪು ಆ ಪ್ರಕಾರ ಅಲ್ಲ, ದಯವಿಟ್ಟು ತಿಳ್ಕೊಳ್ಳುವ. ದಿವ್ಯನಾದ ಭಗವಂತನ ಪಾದ ಕಮಲಗಳ ಕೆಳಗೆ ಇದನ್ನು ಪಡೆಯಲಾಗುವುದು. ಕುಲಶೇಖರ ರಾಜ ಅಂತ ಹೇಳುವಂಥದ್ದು, ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ವೈವಮೇ ವಿಶತು ಮಾನಸ ರಾಜ ಹಂಸ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ಸೇ ಕಂಠಾವರೋಧನ ಸ್ಮರಣಂ ಕುತಸ್ತೆ. ನಾವು ಟೋಟಲಿ ಕೃಷ್ಣನ ಪಾದದಲ್ಲಿ ನಾವು ಶರಣಾಗತರಾಗಬೇಕು. ಶರಣಾಗತ ಕಾಲಿ ನಾವು ಎಂತ ಅಂದ್ರೆ ಈ ಮೂರು ಕೂಡ ಇರ್ಬೇಕು, ಸಾಧನ ಸಂಘ ಸೇವಾ. ಇದು ಇದ್ದಲ್ಲಿ ಮಾತ್ರ ನಮ್ಗೆ ಆಗ್ಲಿಕ್ಕೆ ಆಗ್ತದೆ, ಸುಲಭದಲ್ಲಿ ಆಗುದಿಲ್ಲ. ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ಪಡೀಲಿಕ್ಕೆ ನಾವು ಸ್ವಲ್ಪ ಸಾಧನೆ ಮಾಡ್ಬೇಕು, ಸ್ವಲ್ಪ ನಾವು ಎಫರ್ಟ್ ಹಾಕ್ಬೇಕು. ಭಗವದ್ಗೀತೆಯಲ್ಲಿ ಭಗವಂತನು ಹೇಳುವಂತೆ ಅವನು ಎಲ್ಲ ಹೃದಯದಲ್ಲೂ ಇದ್ದಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ. ಕೃಷ್ಣ ಎಲ್ಲರ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ಹೃದಯದಲ್ಲಿ ಇದ್ದಾನೆ. ಈಗ ಒಬ್ಬನಲ್ಲಿ ಕೃಷ್ಣ ಪ್ರಜ್ಞೆ ತಗೊಂಡವಲ್ಲಿ ಅವ ಆಕ್ಟಿವ್ ಆಗಿದ್ದಾನೆ, ಅವ ಮಾರ್ಗದರ್ಶನ ಮಾಡ್ತಾನೆ. ಎಸ್ ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು. ಉಳಿದವರಲ್ಲಿ ಮಲಗಿದ ಸ್ಟೇಜ್ ಅಲ್ಲಿ ಇದ್ದಾನೆ. ಪರಮಾತ್ಮ ಇದ್ದಾನೆ, ಆದ್ರೆ ಮಲಗಿದ ಸ್ಟೇಜ್ ಅಲ್ಲಿ ಇದ್ದಾನೆ. ಜೀವ ಜಾಗೋ, ಚೈತನ್ಯ ಮಹಾಪ್ರಭು ಹೇಳೋದು, ಜೀವ ಜಾಗೋ ಗೌರಾ ಚಾಂದ್ ಬೋಲೆ. ಜೀವ ಜಾಗೋ, ಜೀವ ಜಾಗೋ ಗೌರಾ ಚಾಂದ್ ಬೋಲೆ ಕೋತಾ ನಿದ್ರಾ ಚಾಹೋ ಮಾಯಾ ಪಿಶಾಚಿ ರಕೋಲೆ. ಅದು ಪಿಶಾಚಿ ಒಳಗೆ ಪಿಶಾಚಿಗಳು, ಪಿಶಾಚಿಯನ್ನು ನಾವು ತೆಗಿಬೇಕು. ಪಿಶಾಚಿಯನ್ನು ಹೇಗೆ ತೆಗುವಂಥದ್ದು? ಈ ಕೃಷ್ಣ ಪ್ರಜ್ಞೆಯಿಂದ ಇದು ಸಾಧ್ಯ. ಅವನಿಂದಲೇ ಎಲ್ಲ ಜ್ಞಾನ ಸ್ಮರಣೆ ಮತ್ತು ಮರವು ಸಿಗ್ತದೆ. ಮತ್ತ ಸ್ಮೃತಿ ಜ್ಞಾನ ಅಪೋಹನಾಂಶ. ಈಗ ಕೆಲವರು ಎಂತಂದ್ರೆ ಕೃಷ್ಣ ಪ್ರಜ್ಞೆ ಇಲ್ಲ, ಯಾಕೆಂದ್ರೆ ಅವರಿಗೆ ಮರವು ಅಲ್ಲಿದ್ದಾರೆ, ಫಾರ್ಗೆಟ್ಫುಲ್ನೆಸ್ ಕೃಷ್ಣನ.
ಸ್ಮರಣೆ ಕೂಡ ಕೊಡುವಂತ ಕೃಷ್ಣ, ಜ್ಞಾನ ಕೂಡ ಕೊಡುವಂತ ಕೃಷ್ಣ, ಮರೆವು ಕೂಡ ಕೃಷ್ಣನೇ ಕೊಡುವಂತ. ಯಾವಾಗ ಜೀವಿಯು ಭೌತಿಕ ಶಕ್ತಿಯನ್ನು ಅನುಭವಿಸಬೇಕೆಂದು ಬಯಸುತ್ತಾನೋ, ನೋಡಿ ನಮ್ದು ಈ ಪ್ರಾಬ್ಲಮ್ ಅಂತಂದ್ರೆ ಪ್ರಭುಪಾದ ಹೇಳ್ತಾರೆ, ಪ್ರಾಬ್ಲಮ್ ಇದೆ, ನಮ್ಗೆ ಭೌತಿಕ ಶಕ್ತಿ ಬೇಕು. ಇದು ಕೇವಲ ಬ್ರಹ್ಮತತ್ವ. ಭಗವಂತನು ಮರೆವಿನ ನಿಗೂಢತೆಯಿಂದ ವ್ಯಕ್ತಿಯನ್ನು ಮುಚ್ಚಿ ಆಗುತ್ತಾನೆ. ಎಸ್, ಈಗ ನಾನು ಇಂದ್ರಿಯ ಸುಖ ಮಾಡ್ಬೇಕು, ಭೌತಿಕ ಅನುಭವಿಸಬೇಕಂದ್ರೆ ನಾವು ಯಾವಾಗ ಕೃಷ್ಣ ನಮ್ಮನ್ನು ಹಾಕೊಡ್ತಾನೆ, ನಮ್ಗೆ ಮರವು ಕೊಡ್ತಾನೆ ಕೃಷ್ಣ. ಮತ್ತ ಸ್ಮೃತಿ ಜ್ಞಾನ ಅಪವನಾಂಶ, ನಮ್ಗೆ ಮರವು ಕೊಡ್ತಾನೆ. ಆಗ ಜೀವಿಯು ಸ್ಥೂಲಕಾಯ ಮತ್ತು ಸೂಕ್ಷ್ಮ ಮನಸ್ಸುಗಳನ್ನೇ ತಾನು ಎಂದು ತಪ್ಪಾಗಿ ಗ್ರಹಿಸ್ತಾನೆ. ನಮ್ದೆಲ್ಲ ಪ್ರಾಬ್ಲಮ್ ಇದೆ, ಸೂಕ್ಷ್ಮಕಾಯ ಮತ್ತು ಸ್ಥೂಲಕಾಯ ನಾವಂತ ಬಳಸ್ತೇವೆ. ಯಾವಾಗ ಆಧ್ಯಾತ್ಮಿಕ ಜ್ಞಾನದ ಸಂಸ್ಕೃತಿಯಿಂದಾಗಿ ಒಬ್ಬ ವ್ಯಕ್ತಿಯು ತನ್ನನ್ನು ಮರವಿನ ಹಿಡಿತದಿಂದ ಪಾರು ಮಾಡಬೇಕೆಂದು ಭಗವಂತನು ಪ್ರಾರ್ಥಿಸ್ತಾನೋ, ಆಗ ಭಗವಂತನು ನಿರ್ನಿಮಿತವಾದ ದಯೆಯನ್ನು, ನೋಡಿ ಪ್ರಭುಪಾದ ಹೇಳ್ತಾರೆ, ಕಾಸ್ಲೆಸ್ ಮರ್ಸಿ. ವೈ ಕೃಷ್ಣ ಡಿಸೆಂಡೆಡ್ ಟು ಅರ್ತ್? ಬಿಕಾಸ್ ಆಫ್ ಕಾಸ್ಲೆಸ್ ಮರ್ಸಿ. ಪ್ರಭುಪಾದ ಹೇಳುವಂತದ್ದು. ವೈ ಪ್ಯೂರ್ ಡಿವೋಟೀಸ್ ಕೇಮ್ ಟು ಅರ್ತ್? ಬಿಕಾಸ್ ಆಫ್ ಕಾಸ್ಲೆಸ್ ಮರ್ಸಿ. ಶುದ್ಧ ಭಕ್ತರಾಗಿ ಕೃಷ್ಣ ಬರುವಂತದ್ದು ಈ ನಿರ್ನಿಮಿತವಾದ ದಯೆ, ಕೃಪೆಯಿಂದ ಬರೋ ಅವರಿಗೆ, ಅಂದ್ರೆ ಜೀವಿಗಳ ಮೇಲೆ ದಯೆ ಅಪಾರವಾದ ಕೃಷ್ಣನಿಗೆ ಆಗ್ಲಿ ಶುದ್ಧ ಭಕ್ತರಿಗೆ, ಅದಕ್ಕೆ ಬರುವಂತದ್ದವರು. ದಯೆಯಿಂದ ಜೀವಿಯನ್ನು ಆವರಿಸುವ ಮಾಯ ತೆರೆಯನ್ನು ತೆಗೆದು ಹಾಕ್ತಾನೆ. ಹೇಗೆಂದ್ರೆ ಈ ಕರ್ಟನ್, ಆ ಮಹಾಮಾಯ ದೇವಿಯ ಕರ್ಟನ್ ಹೀಗೆ ತೆಗಿತಾನೆ. ಯಾವಾಗ ನಾವು ಈ ಕೃಷ್ಣನ ಪ್ರಜ್ಞೆಯಲ್ಲಿ ಬರ್ತೇವೆ, ಆಗ ಕರ್ಟನ್ ಅನ್ನು ತೆಗಿತಾನೆ ಕೃಷ್ಣ. ಆಗ ಆ ವ್ಯಕ್ತಿಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತದೆ. ನೋಡಿ, ಈಗ ನಾನು ಫಸ್ಟ್ ನಿಮ್ಗೆ ಹೇಳಿದ್ದೇನೆ, ಯಾರಿಗೆಲ್ಲ ಆತ್ಮ ಸಾಕ್ಷಾತ್ಕಾರ, ಎಲ್ಲರಿಗೂ ಆತ್ಮ ಸಾಕ್ಷಾತ್ಕಾರ ಆದ್ರೆ ಅದಕ್ಕೆ ಪ್ರೋಸೆಸ್ ಉಂಟು, ಸುಲಭದಲ್ಲಿ ಆಗುವುದಿಲ್ಲ. ಆಗ ವ್ಯಕ್ತಿಯು ತನ್ನ ಸ್ವರೂಪ ಸ್ಥಿತಿಯಲ್ಲಿ ಬದ್ಧ ಜೀವನದಿಂದಾಗಿ ಮುಕ್ತನಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ಳುತ್ತಾನೆ. ಜೀವೇರೆ ಸ್ವರೂಪ ನಿತ್ಯ ಕೃಷ್ಣದಾಸ್. ನಾವು ಕೃಷ್ಣನ ನಿತ್ಯ ಸೇವಕರು. ಇದು ಜೀವಿಯ ಸ್ವರೂಪ. ಅದು ಬೇರೆ ಬೇರೆ ಉಂಟು. ಅಂದ್ರೆ ಶಾಂತರಸ, ದಾಸ್ಯರಸ, ಸಾಕ್ಯ, ಮಾಧುರ್ಯ, ವಾತ್ಸಲ್ಯ, ಈ ರೀತಿ ಬೇರೆ ಬೇರೆ ಉಂಟು. ಆದ್ರೆ ಈಗ ನಮ್ಗೆ ಅದರ ಸ್ವರೂಪ ಗೊತ್ತಿಲ್ಲ. ಯಾಕೆ ನಮ್ಗೆ ಗೊತ್ತಿಲ್ಲ? ಯಾಕೆಂದ್ರೆ ನಾವು ದೇಹದ ಭಾವನೆಯಲ್ಲಿದ್ದೇವೆ. ನಾವು ನಾನು ಎಂಬುವ ಇದರಲ್ಲಿ ಇದ್ದೇವೆ. ನಾನು ಎಂಬುದು ಹೋದರೆ, ಪ್ರಭುಪಾದ ಹೇಳ್ತಾರೆ, ನಾನು ಎಂಬುದು ಹೋದರೆ ನಾನು ಗೋಲೋಕಕ್ಕೆ ಹೋಗುವೆನು. ಹಾಗಾಗಿ ನಾನು ಎನ್ನುವುದು ತೆಗಿಬೇಕು. ಯಾವುದು ನಾನು? ನಾನು, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಕುಟುಂಬ, ನನ್ನ ಜಿಲ್ಲೆ, ನನ್ನ ಗ್ರಾಮ, ನನ್ನ ರಾಜ್ಯ, ನನ್ನ ದೇಶ, ಇದೆಲ್ಲವೂ ಸೆಲ್ಫಿಶ್ನೆಸ್. ಒಂದು ನಾನು ಎಂಬುದು ಸೆಲ್ಫಿಶ್ನೆಸ್, ಉಳಿದದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಅದು ಹೋದಲ್ಲಿ ಮತ್ತೆ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗ್ಬಹುದು. ಈಗ ಅದು ಆಗ್ಲಿಕ್ಕೆ ಕಷ್ಟ. ಇದೆಲ್ಲವೂ ಭಗವಂತನ ಬಹಿರಂಗ ಶಕ್ತಿಯ ಮೂಲಕವೇ ಅಥವಾ ನೇರವಾಗಿ ಅಂತರಂಗ ಶಕ್ತಿಯ ಮೂಲಕವೇ ಸಂಭವಿಸುತ್ತದೆ. ಎಷ್ಟು ನೆಕ್ಸ್ಟ್ ಶ್ಲೋಕ ಹೋಗುವ? ಶ್ಲೋಕ 34. ಯದಿ ಏಷಾ ಉಪರತಾ ದೇವಿ ಮಾಯಾ ವೈಶಾರದಿ ಮತಿ ಸಂಪನ್ನ ಏವ ಇತಿ ವಿದು ಮಹಿಮ್ನಿ ಸ್ವೇ ಮಹೀಯತೆ. ಅನುವಾದ: ಭ್ರಮಾಶೀಲ ಶಕ್ತಿಯು ಕುಸಿದು ಭಗವಂತನ ಕೃಪೆಯಿಂದ ಜೀವಿಯು ಸಂಪೂರ್ಣವಾಗಿ ಜ್ಞಾನ ಸಮೃದ್ಧನಾದದಲ್ಲಿ ಕೂಡಲೇ ಆತ್ಮ ಸಾಕ್ಷಾತ್ ಆತ್ಮ ಜ್ಞಾನೋದಿತವನಾಗಿ ವೈಭವಯುತವಾದ ಸ್ವಸ್ಥಿತಿಯಲ್ಲಿ ಸ್ಥಾಪಿತನಾಗುತ್ತಾನೆ. ಭಾವಾರ್ಥ ಸ್ವಾಮಿ ಶ್ರೀ. ಯಾವಾಗ ನಾವು ಈ ಭ್ರಮೆಯಿಂದ ಹೊರಗೆ ಬರ್ತೇವೆ ಮತ್ತೆ ಭಗವಂತನ ಕೃಪೆಯಿಂದ ಜೀವಿಯು ಸಂಪೂರ್ಣವಾಗಿ ಜ್ಞಾನ ಸಮೃದ್ಧನಾಗ್ತಾನೆ, ಕೂಡಲೇ ಆತ್ಮ ಸಾಕ್ಷಾತ್ ಆಗ್ತದೆ. ಆಗ ವೈಭವದಲ್ಲಿ ಇರ್ತಾನೆ, ಪ್ರಸನ್ನಾತ್ಮ, ಬ್ರಹ್ಮವು ಪ್ರಸನ್ನಾತ್ಮ. ಭಾವಾರ್ಥ ಸ್ವಾಮಿ ಶ್ರೀ ಜಯ. ಭಗವಂತನು ಪರಮ ಚೈತನ್ಯಮಯ ಆದುದರಿಂದ ಆತನ ಎಲ್ಲ ಆಕಾರಗಳು, ಹೆಸರುಗಳು, ಲೀಲೆಗಳು, ಲಕ್ಷಣಗಳು, ಪರಿವಾರಗಳ ಶಕ್ತಿಗಳು ಆತನೊಂದಿಗೆ ಅನನ್ಯವಾಗಿವೆ. ಅಂದ್ರೆ ಕೃಷ್ಣನ ರೂಪ, ಕೃಷ್ಣನ ಲೀಲೆ, ಕೃಷ್ಣನ ನಾಮ ಇದು ಬೇರೆ ಅಲ್ಲ, ಎಲ್ಲವೂ ಒಂದೇ. ಆದ್ರೆ ಈಗ ನಮ್ಗೆ ಅದು ಗೊತ್ತಾಗುದಿಲ್ಲ. ಯಾಕಂದ್ರೆ ನಾವೀಗ ಆತ್ಮ ಸಾಕ್ಷಾತ್ ನಮ್ಗೆ ಆಗ್ಲಿಲ್ಲ. ಆತನ ಸರ್ವಶಕ್ತಿಗೆ ಅನುಗುಣವಾಗಿ ಆತನ ದಿವ್ಯ ಶಕ್ತಿಯು ಪ್ರವರ್ತಿಸುತ್ತದೆ. ಇದೇ ಶಕ್ತಿಯು ಭಗವಂತನ ಬಹಿರಂಗ ಶಕ್ತಿಯಾಗಿ
ಅಂತರಂಗ ಶಕ್ತಿಯಾಗಿ ಮತ್ತು ತಟಸ್ಥ ಶಕ್ತಿಯಾಗಿ ಕ್ರಿಯಾಶಾಲಿ ಆಗ್ತದೆ. ಅಂದ್ರೆ ಅಂತರಂಗ ಶಕ್ತಿ ಅಂದ್ರೆ ಕೃಷ್ಣನ ಶಕ್ತಿ ಅಂದ್ರೆ ಈ ಗೋಲೋಕದಲ್ಲಿರುವಂಥದ್ದು. ತಟಸ್ಥ ಶಕ್ತಿ ಅಂದ್ರೆ ನಾವು ಮನುಷ್ಯರು, ನಮಗೆ ಆಚೆ ಕೂಡ ಹೋಗ್ಬೋದು, ಈಚೆ ಕೂಡ ಬರ್ಬೋದು. ಬಹಿರಂಗ ಶಕ್ತಿ ಅಂದ್ರೆ ಭೌತಿಕ ಶಕ್ತಿ. ಸರ್ವಶಕ್ತನಾದ ಭಗವಂತನ ಮೇಲೆ ಹೇಳಿದ ಶಕ್ತಿಗಳ ಮೂಲಕ ಏನನ್ನು ಬೇಕಾದ್ರೂ ಮಾಡಬಲ್ಲನು. ಕೃಷ್ಣನಿಗೆ ಹೇಗೆ ಅಂದ್ರೆ ಈಗ ಬೆಳಿಗ್ಗೆ ಉಂಟು, ಕೃಷ್ಣನಿಗೆ ಮಾಡಿದ್ದನ್ನು ರಾತ್ರಿ ಮಾಡಬಹುದು ಜನರು. ಅದು ಹೀಗೆ ಆಗ್ತದೆ. ಯಾಕೆಂದ್ರೆ ಕೃಷ್ಣ ದೇವತಂಬ ಪುರುಷ. ಕೃಷ್ಣನಿಗೆ ಅಂತರಂಗ ಶಕ್ತಿಯನ್ನು ಇಲ್ಲಿ, ಈಗ ಬಹಿರಂಗ ಶಕ್ತಿಯನ್ನು ಇದನ್ನು ಅಂತರಂಗ ಶಕ್ತಿ ಮಾಡಬಹುದು. ಕೃಷ್ಣನಿಗೆ ಯಾವುದು ಎಲ್ಲವೂ ಸುಲಭ, ಎಂತ ಬೇಕಾದ್ರೂ ಮಾಡುವ. ಯಾಕೆಂದ್ರೆ ನಾವು ಕೃಷ್ಣ ಸ್ವರಾಟ್. ಜನ್ಮಾದೇಶ ತರುವುದು ಅಭಿಜ್ಞ ಸ್ವರಾಟ್. ಕೃಷ್ಣ ಪೂರ್ತಿ ಸ್ವತಂತ್ರನು. ಸರ್ವಶಕ್ತನಾದ ಭಗವಂತನ ಮೇಲೆ ಹೇಳಿದ ಶಕ್ತಿಗಳ ಮೂಲಕ ಏನು ಬೇಕಾದ್ರೂ ಮಾಡಬಲ್ಲನು. ಬಯಸಿದರೆ ಬಹಿರಂಗ ಶಕ್ತಿಯನ್ನು ಆತ ಅಂತರಂಗ ಶಕ್ತಿಯಾಗಿ ಪರಿವರ್ತಿಸಬಲ್ಲ. ಇದು ಹೇಗೆ ಆಯ್ತು? ಬಹಿರಂಗ ಶಕ್ತಿಯನ್ನು ಕೃಷ್ಣ ಹೇಗೆ ಅಂತರಂಗ ಶಕ್ತಿ ಮಾಡ್ತಾರೆ? ಯಾಕೆಂದ್ರೆ ಕೃಷ್ಣ ದೇವತಂಬರ ಪುರುಷ. ಕೃಷ್ಣ ದೇವತಂಬರ ಪುರುಷ, ಅವನಿಗೆ ಎಂತ ಬೇಕಿದ್ದು ಮಾಡ್ಬೋದು. ನೀವು ಯಾರು ಹೇಳಿಕೆ ಕೃಷ್ಣನು ಹಾಗೆ ಮಾಡಿದೆ ಹೀಗೆ ಮಾಡಿದೆ? ಯಾರು ಹೇಳಿಕೆ? ನಾವು ಯಾರು ಅಲ್ಲ. ಹಾಗಾಗಿ ಜನ್ಮಾದೇಶ ಯಥೋ ಅನ್ವಯ ಇತರ ಚಾತುರ್ಷ ಅಭಿಜ್ಞ ಸ್ವರಾಟ್. ಸ್ವರಾಟ ಅಂದ್ರೆ ಪೂರ್ತಿ ಸ್ವತಂತ್ರನು. ಕೃಷ್ಣನಿಗೆ ಹೇಗೆ ಏನು ಬೇಕಿದ್ದು ಮಾಡ್ಬೋದು. ಬದ್ಧಾತ್ಮರು ಹೊಂದ ಬಯಸುವ ಬಹಿರಂಗ ಶಕ್ತಿಯು ಅವರ ಮೇಲೆ ಭ್ರಮೆಯನ್ನು ಕವಿಸುತ್ತದೆ. ಆದ್ರೆ ನಮ್ಗೆ ಹಾಗೆ ಅಲ್ಲ. ನಾವಂದ್ರೆ ಈ ಬಹಿರಂಗ ಶಕ್ತಿಯಲ್ಲಿದ್ದೆ, ನಾವೀಗ ಭ್ರಮೆಯಲ್ಲಿದ್ದೆ. ಆದರೆ ದೈವ ಕೃಪೆಯಿಂದಾಗಿ ಅದು ಪಶ್ಚಾತ್ತಾಪ ಮತ್ತು ತಪಸ್ಸುಗಳ ಕಾರಣಗಳಿಂದಾಗಿ ಇಳಿಮುಖವಾಗುತ್ತದೆ. ಶುದ್ಧೀಕರಣಗೊಂಡ ಜೀವಿಯು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಮುನ್ನಡೆಯಲು ಅದೇ ಶಕ್ತಿಯು ಸಹಾಯ ಮಾಡುತ್ತದೆ. ಎಂತಂದ್ರೆ ಈಗ ನಮ್ಗೆ ಆತ್ಮ ಸಾಕ್ಷಾತ್ ಆಗ್ಬೇಕಿದ್ರೆ ಈ ಬಹಿರಂಗ ಶಕ್ತಿ ನಮ್ಗೆ ಸಹಾಯ ಮಾಡ್ತದೆ. ಎಂತ ಸಹಾಯ ಮಾಡುದು? ಶುದ್ಧೀಕರಣ ಜೀವಿಯು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಮುನ್ನಡೆಯಲು ಅದೇ ಶಕ್ತಿ ಸಹಾಯ ಮಾಡುತ್ತದೆ. ಈ ಸಂಬಂಧದಲ್ಲಿ ವಿದ್ಯುತ್ ಶಕ್ತಿಯ ಉದಾಹರಣೆ ತುಂಬಾ ಸಂಗತ ಎನ್ನಬಹುದು. ಎಂತ ವಿದ್ಯುತ್ ಶಕ್ತಿ? ಪರಿಣತನಾದ ತಂತ್ರಜ್ಞನು ಸಣ್ಣ ಪುಟ್ಟ ಹೊಂದಾಣಿಕೆಯಿಂದ ಒಂದೇ ವಿದ್ಯುತ್ ಶಕ್ತಿಯನ್ನು ಶಾಖೋತ್ಪತ್ತಿ ಮತ್ತು ಶೈತ್ಯೀಕರಣ ಈ ಎರಡು ಉದ್ದೇಶಗಳಿಗೆ ಬಳಸಬಲ್ಲ. ಅಂದ್ರೆ ಎರಡು ಉದ್ದೇಶಕ್ಕೆ ಅದು ಹೋಗ್ತದೆ. ಎಂತ? ಶಾಖೋತ್ಪತ್ತಿ ಮತ್ತೆ ಹೀಟಿಂಗ್ ಮತ್ತೆ ಕೂಲಿಂಗ್ ಎರಡಕ್ಕೆ ಅದು ಯೂಸ್ ಆಗ್ತದೆ. ಹೇಗಂದ್ರೆ ಈಗ ನೋಡಿ, ಡೆಲ್ಲಿಯಲ್ಲಿ ಈ ಟೈಮಲ್ಲಿ ಈಗ ಚಳಿ, ಆಗ ಅವರೆಲ್ಲರೂ ಹೀಟರ್ ಯೂಸ್ ಮಾಡ್ತಾರೆ. ಮತ್ತೆ ಈ ಸೆಕೆ ಟೈಮಲ್ಲಿ ಕೂಲರ್ ಯೂಸ್ ಮಾಡ್ತಾರೆ. ಹಾಗಾಗಿ ಎರಡು ಯೂಸ್ ಆಗ್ತದೆ. ಈ ಎರಡು ಉದ್ದೇಶಗಳಿಗೆ ಬಳಸಬಲ್ಲನು. ಅದೇ ರೀತಿ ಜೀವಿಗಳನ್ನು ಹುಟ್ಟು ಸಾವುಗಳಲ್ಲಿ ಮುಂದುವರಿಯುವಂತೆ ಮಾಡಿ ದಾರಿ ತಪ್ಪಿಸುವ ಬಹಿರಂಗ ಶಕ್ತಿಯನ್ನು ಭಗವಂತನ ತನ್ನ ಇಚ್ಛೆಯಿಂದ ಅಂತರಂಗ ಶಕ್ತಿಯಾಗಿ ಪರಿವರ್ತಿಸಿ ಜೀವಿಯನ್ನು ಶಾಶ್ವತ ಜೀವನದ ಕಡೆಗೆ ನಡೆಸುತ್ತಾನೆ. ಇದಕ್ಕೆ ಉದಾಹರಣೆ ಕನಕದಾಸರು ಶ್ರೀರಂಗಂಗೆ ಹೋಗ್ತಾರೆ. ಶ್ರೀರಂಗ ಹೋಗಿ ಆ ಕಂಬಗಳು ನೋಡ್ತಾರೆ. ನೋಡಿ ಹೇಳುವಂಥದ್ದು, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದ್ದೆ. ಅಂದ್ರೆ ಅವರಿಗೆ ವೈಕುಂಠದಾಗಿ ಕಾಣಿಸ್ತು. ವಜ್ರ ವೈಡೂರ್ಯವ ಕಂಡೆ ಅಂದ್ರೆ ವಜ್ರದಿಂದ ಅದು ಕೂಡಿತ್ತು. ಕಂಬ ಎಲ್ಲ ವಜ್ರದಾಗಿ ಕಂಡಿತು. ಅದೇ ನಾವು ಕೂಡ ಹೋಗ್ತೇವೆ ದೇವಸ್ಥಾನಕ್ಕೆ, ನಮಗೆ ಕಾಣೋದಿಲ್ಲ. ಕೃಷ್ಣ ಪ್ರಜ್ಞೆ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗಿದ್ರೆ ಈ ಲೋಕವು ನಿಮ್ಗೆ ಕೃಷ್ಣ ವೈಕುಂಠದಾಗಿ ಕಾಣಿಸ್ತಾನೆ. ಆದ್ರೆ ನಾವು ಆ ನೆಲೆಗೆ ಬರಬೇಕು. ಭಗವಂತನ ಕೃಪೆಗೆ ಪಾತ್ರನಾದ ಅಂತ ಜೀವಿಯು ತನ್ನ ಸಹಜ ಸ್ವರೂಪದಲ್ಲಿ ಸ್ಥಾಪನಾಗಿ ಶಾಶ್ವತ ಆಧ್ಯಾತ್ಮಿಕ ಜೀವನವನ್ನು ಅನುಭವಿಸ್ತಾನೆ. ಎಸ್, ಹರೇ ಕೃಷ್ಣ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪದ್ಮನಾಭ ಪಾವನೇಭ್ಯೋ ವೈಷ್ಣವೇನೋ ನಮಃ.